ತುಳುನಾಡಿನಲ್ಲಿ ಹುಟ್ಟಿಗೂ ಮರಣಕ್ಕೂ ವಾದನ ಅಗತ್ಯ ಎಂದು ವಾದಿರಾಜ್ ಉಪಾಧ್ಯಾಯ ಹೇಳಿದರು. ಅವರು ಕಾರ್ಕಳದ ಸುಂದರ ಪುರಾಣಿಕ ಸ್ಮಾರಕ ಸರ್ಕಾರಿ ಪ್ರೌಢಶಾಲೆಯ ಸಭಾಭವನದಲ್ಲಿ ಸಪ್ತಸ್ವರ ಸಾಂಪ್ರದಾಯಿಕ ಮತ್ತು ಜಾನಪದ ವಾದ್ಯ ಕಲಾವಿದರ ಸಂಘದ ವತಿಯಿಂದ ಆಯೋಜಿಸಿದ್ದ ತೃತೀಯ ವರ್ಷದ ಮಹಾಸಭೆಯನ್ನ ಉದ್ಘಾಟಿಸಿ ಮಾತನಾಡಿದರು. ತುಳುನಾಡಿನಲ್ಲಿ ಹುಟ್ಟುವಾಗಲೂ ಮರಣದಲ್ಲೂ ವಾದ್ಯ ಅಗತ್ಯವಾಗಿದೆ. ಆದರೆ ಅದನ್ನ ನುಡಿಸುವ ರೀತಿ ಬೇರೆ ಬೇರೆಯಾಗಿರುತ್ತದೆ. ಇದಕ್ಕೆ ಅನುಭವ ಅಗತ್ಯ. ಸಂಗೀತದಲ್ಲೂ ಮೋಹಕ ಸೌಂದರ್ಯ, ಮಾದಕ ಸೌಂದರ್ಯ ಹಾಗೂ ಮಾರಕ ಸೌಂದರ್ಯಗಳಿವೆ. ಇವುಗಳ ಮಹತ್ವವನ್ನು ತಿಳಿದು ನುಡಿಸಿದಾಗ ಸಾರ್ಥಕತೆ ಮೂಡುತ್ತದೆ ಎಂದು ಹೇಳಿದರು. ಮೋಹಕ ಸೌಂದರ್ಯ ನಾದಸ್ವರಗಳು ಪಂಚವಾದ್ಯಗಳು ಮೋಹಕ ಸೌಂದರ್ಯ, ಮಾದಕ ಸೌಂದರ್ಯ, ಮಾರಕ ಸೌಂದರ್ಯ, ಮೋಹಕ ಸೌಂದರ್ಯ ಮಾದಕ ಸೌಂದರ್ಯ ಒಂದು ವ್ಯಕ್ತಿ ದೌಷ್ಟ್ಯನ ಕಡೆ ಮಾದಕ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕ ಸುನಿಲ್ ಕುಮಾರ್ ಮಾತನಾಡಿ, ಶುಭ ಕಾರ್ಯಗಳಲ್ಲಿ ಮಂಗಳವಾದ್ಯ ಆಸ್ವಾದಿಸುವ ಹಾಗೂ ಅದನ್ನ ಚೆನ್ನಾಗಿ ಬೆಳೆಸುವ ಪ್ರಕ್ರಿಯೆಯನ್ನ ಸಮಾಜ ಹಾಗೂ ಸಂಘ ಸಂಸ್ಥೆಗಳು ಮಾಡಬೇಕು. ಸಾಧನೆ ನಡೆಸಲು ಆಸಕ್ತಿಯೇ ಮುಖ್ಯವಾಗಿದ್ದು, ಸಾಧನೆಯ ಮೂಲಕ ಜನಪ್ರಿಯತೆ ಪಡೆಯಲು ಸಾಧ್ಯವಿದೆ. ಕಲಾವಿದರ ಸಂಘದ ಮೂಲಕ ಕಲಾವಿದರಿಗೆ ಆರ್ಥಿಕ ಸಹಾಯ ಮಾಡಲು ಯೋಜಿತ ಪಟ್ಟಿ ಸಿದ್ಧಗೊಳಿಸಿ ಎಂದು ಹೇಳಿದರು. ಇನ್ನು ಸಂಘದ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾದ ಅನುದಾನವನ್ನು ಒದಗಿಸಲು ಪ್ರಯತ್ನಿಸುತ್ತೇನೆ ಅಂತ ಸುನಿಲ್ ಕುಮಾರ್ ಹೇಳಿದರು. ಅದನ್ನು ನುಡಿಸುವಂತಹ 16 ಜನ ಕಲಾವಿದರು ನಮ್ಮ ನಡುವೆಯೇ ಇವತ್ತು ಕೂಡ ಇದ್ದಾರೆ. ಅಂತ ಕಲೆಯನ್ನ ಆಸ್ವಾದಿಸುವಂತಹ, ಅದನ್ನು ಇನ್ನಷ್ಟು ಹೆಚ್ಚು ಪ್ರಸ್ತುತಪಡಿಸುವಂತಹ, ಅದರಲ್ಲಿ ಆಸಕ್ತಿ ಬಹಳ ಪ್ರಮುಖವಾಗಿರುವಂತಹ ಸಂಗತಿ. ಆಸಕ್ತಿಯನ್ನ ಬೆಳೆಸ್ತಾ ಹೋದ್ರೆ ಅದು ಸಾಧನೆಯಾಗಿ ಮಾರ್ಪಾಡಾಗುತ್ತೆ. ಆ ಸಾಧನೆ ನಂತರ ಜನಪ್ರಿಯತೆಯನ್ನ ಪಡ್ಕೊಳ್ಳುತ್ತೆ. ಈ ರೀತಿಯಾದಂತಹ ನಾದಸ್ವರ ಅಥವಾ ಸಪ್ತಸ್ವರಗಳು, ಮಂಗಳವಾದ್ಯಗಳು ಆರಂಭದ ದಿನಗಳಲ್ಲಿ ಕಲಿಕೆಯಾಗಿ ಪರಿವರ್ತನೆಗೊಂಡು ನಂತರ ಆಸಕ್ತಿಯ ಮುಖಾಂತರ ಸಾಧಕರಾಗಿ ನಿರ್ಮಾಣ ಆಗಬೇಕಾಗಿರುವಂಥದ್ದು 16 ಜನ ನಮ್ಮ ನಡುವೆ ಇದ್ದಾರೆ, ಮಾಡಿದ್ದೇವೆ. ಇನ್ನಷ್ಟು ಜನ ಹೊಸ ಪೀಳಿಗೆ ಯುವಕರು ಈ ಉಲ್ಲೇಖ ಮಾಡಿದ್ರು. ಸಂಘಕ್ಕೆ ಬೇಕಾದಂತಹ ನಿವೇಶನ ಬೇಕಾಗಿದೆ ಅನ್ನುವಂಥ ಯೋಚನೆಗಳನ್ನು ಮಾಡಿದ್ರೆ ಖಂಡಿತ ಅದಕ್ಕೆ ನಾನು ಕೈಯನ್ನು ಜೋಡಿಸುವಂತ ಪ್ರಯತ್ನವನ್ನ. ಈ ಸಂದರ್ಭದಲ್ಲಿ ಹೆಬ್ರಿಯ ಪೊಮ್ಮಯ್ಯ ಸೇರಿಗಾರ, ನಂದಳಿಕೆ ಸಂಜೀವ ಸೇರಿಗಾರ, ಕಾರ್ಕಳದ ಅಣ್ಣಯ್ಯ ಸೇರಿಗಾರ, ರಾಜು ಸೇರಿಗಾರ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಮುಖ್ಯ ಅತಿಥಿ ವೈ ಅನಂತ ಪದ್ಮನಾಭ ಭಟ್, ಸಂಘದ ಗೌರವಾಧ್ಯಕ್ಷ ಸುಂದರ ಸಪಲಿಗ, ನವೀನ್ ದೇವಾಡಿಗ, ಬೆಳ್ತಂಗಡಿಯ ಪಿ ಹರಿದಾಸ ಡೋಗ್ರಾ, ಮುಂಬೈನ ಸುಧಾಕರ್ ದೇವಾಡಿಗ, ಅಧ್ಯಕ್ಷ ಸುಧಾಕರ್ ಸೇರಿಗಾರ, ತಾವಿಲ್ ವಾದಕ ಧರ್ಮಸ್ಥಳದ ಡಿಕೆ ಸುರೇಶ್ ಮೊದಲಾದವರು ಉಪಸ್ಥಿತರಿದ್ದರು.